ಉಡುಪಿ ಜಿಲ್ಲೆಯಲ್ಲಿ ಕೋವಿಡ್-19 ಫ್ರಂಟ್ ಲೈನ್ ವಾರಿಯರ್ಸ್ ತಂಡ ರಚನೆ ಮಾಡುವ ನಿರ್ಧಾರವನ್ನು ಜಿಲ್ಲಾಡಳಿತ ಮಾಡಿದೆ ಎಂದು ಶಾಸಕ ರಘುಪತಿ ಭಟ್ ಹೇಳಿದ್ದಾರೆ. ಈ ಸಂಬಂಧ ಯುವಕರಿಗೆ ಮನವಿ ಮಾಡಿರುವ ಶಾಸಕರು ಕೋವಿಡ್ ಫ್ರಂಟ್ ಲೈನ್ ವಾರಿಯರ್ಸ್ ಸ್ವಯಂ ಸೇವಕರಾಗಿ ಸೇರಬಯಸುವವರು ಡಿಎಚ್ಒ ಅಥವಾ ತಮ್ಮನ್ನ ಸಂಪರ್ಕಿಸಬೇಕು. ಜಿಲ್ಲೆಯಲ್ಲಿ ಕೋವಿಡ್ ಸ್ವಯಂ ಸೇವಕರ ಕೊರತೆ ಇದೆ. ಎಲ್ಲಾ ತಾಲೂಕಿನಲ್ಲೂ ಸ್ವಯಂ ಸೇವಕರ ತಂಡ ರಚಿಸಿ ಕೋವಿಡ್ ಪೀಡಿತರ ನೆರವಿಗೆ ಧಾವಿಸಬೇಕಾಗಿದೆ ಎಂದರು. ಆರೋಗ್ಯವಂತ ಯುವಕರು ಮುಖ್ಯವಾಗಿ ಮನೆಯಿಂದ ದೂರ ಉಳಿಯಲು ಅವಕಾಶ ಇರುವವರು ನಮಗೆ ತಿಳಿಸಿದ್ರೆ ಅವರಿಗೆ ಡಿಎಚ್ಒ ಕಚೇರಿಯಲ್ಲಿ ನುರಿತ ವೈದ್ಯರಿಂದ ತರಬೇತಿಯನ್ನ ನೀಡುತ್ತೇವೆ. ಆಸಕ್ತ ಯುವಕರು ತಕ್ಷಣ ಸಂಪರ್ಕಿಸಬಹುದು ಎಂದು ಶಾಸಕರು ಮನವಿಯನ್ನ ಮಾಡಿದ್ದಾರೆ. ನಾನು ನಮ್ಮೆಲ್ಲ ಯುವಕರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಒಂದು ಯುವಕರ ತಂಡವನ್ನು ಕೋವಿಡ್-19 ಫ್ರಂಟ್ ಲೈನ್ ವಾರಿಯರ್ಸ್ ಆಗಿ ಉಡುಪಿ ಜಿಲ್ಲೆಯಲ್ಲಿ ನಾವು ತಯಾರು ಮಾಡೋಣ. ಅದಕ್ಕೆ ಯಾರು ಯುವಕರಿದ್ದಾರೆ, ಆರೋಗ್ಯವಂತಾದಂಥ ಯುವಕರು, ಮನೆಯಲ್ಲಿಯೂ ಹಿರಿಯರಿಂದ ದೂರ ಇರಲಿಕ್ಕೆ ಸಾಧ್ಯ ಇರುವಂಥ ಯುವಕರ ಒಂದು ಅವಶ್ಯಕತೆ ಇವತ್ತು ನಮ್ಮ ಉಡುಪಿ ಜಿಲ್ಲೆಯ ಕೋವಿಡ್ ಹೋರಾಟಕ್ಕಿದೆ. ದಯವಿಟ್ಟು ಅವರು DHO ಆಫೀಸಲ್ಲಿ ನೋಂದಾಯಿಸ್ಕೊಳ್ಬೇಕು. ಇಲ್ಲದಿದ್ದರೆ ನನ್ನ 9448121856 ಫೋನ್ ನಂಬರಕ್ಕೆ ಫೋನ್ ಮಾಡಿ ಅವರು ನೋಂದಾಯಿಸ್ಕೊಳ್ಬೇಕು. ಅವರಿಗೆ ನಾವು DHO ಆಫೀಸಲ್ಲಿ PP ಕಿಟ್ ಹಾಕುವಂಥದ್ದು ಹೇಗೆ, ಅಥವಾ ಕೋವಿಡ್ ಪಾಸಿಟಿವ್ನವರನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು, ನಮಗೆ ಸೋಂಕು ಬರೆದಿದ್ದಾಗ ಯಾವ ರೀತಿ ನಿರ್ವಹಣೆ ಮಾಡ್ಬೋದು ಅಂತ ಹೇಳುವಂಥ ಒಂದು ಟ್ರೈನಿಂಗನ್ನು DHO ಆಫೀಸಲ್ಲಿ ನುರಿತ ವೈದ್ಯರು ಮತ್ತು ತಂಡ